ಹಾಯ್ ಹೆಲೋ ನಮಸ್ತೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈಗ ನಾನು ಟೆಂಪಲ್ಗೆ ಹೊರಟಿದ್ದೇನೆ. ನಾವಂದರೆ ಸ್ವಲ್ಪ ಬೇಗ ಹೊರಟಿದ್ದೇವೆ, ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ. ಅಲ್ಲಂದರೆ ನಾವು ಸ್ವಲ್ಪ ಕೆಲಸ ಎಲ್ಲ ಮಾಡ್ತೀವಿ. ಫಸ್ಟಿಗೆ ಪ್ರಸಾದ ಪ್ಯಾಕಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ಹಾಗೆ ಟೆಂಪಲ್ ಫೋನಿಲ್ಲ ಟೆಂಪಲ್ ಬಿಟ್ಟಿದ್ದಾಡಿ ಶಿವರಾತ್ರಿದ ಪೂಜೆ. ಹೌದು, ಟೈಮ್ ಇದ್ರೆ ಬರ್ಪನೆ ಸೀದಾ ಬೇಲ ಇವಾಗ ಬೇಲ ಆಡತ್ತೆ ಇಂಚ ಪತ್ತಲೆ ಆಯ್ತು. ಪ್ರಸಾದ ಪ್ಯಾಕಿಂಗ್ ಎಲ್ಲ ಆಗ್ತಾಯಿದೆ. ಇದು ಒಂದು ಖುಷಿಯ ಕೆಲಸ ಅಲ್ಲ, ನನಗೆ ಟೆಂಪಲಲ್ಲಿ ಪೂಜೆ ಎಲ್ಲ ಮಾಡಿಸೋಕ್ಕಿಂತ ಹೀಗೆ ಸೇವೆ ಏನಾದರೂ ಮಾಡೋದು ಖುಷಿ ಆಗ್ತದೆ. ತುಂಬ ಜನ ಇದೆಲ್ಲ ನೋಡಿ ಎಳ್ಳೆಣ್ಣೆ ಸಮರ್ಪಣೆ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ನಾವು ಇದು ಮಾಡಿಟ್ಟದ್ದು ಪ್ರಸಾದದೆಲ್ಲ. ತುಂಬ ಶಿವಪೂಜೆ, ರುದ್ರಾಭಿಷೇಕ ಮತ್ತು ಮಹಾಪೂಜೆ ಎಲ್ಲದರದ್ದು ಪೂಜೆದು ಎಲ್ಲ ಪ್ರಸಾದ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೇವೆ. ಬನ್ಲೆ ಹ್ಯಾಪಿ ಶಿವರಾತ್ರಿ, ಬನ್ಲೆ ಬಾಲೆ ಹ್ಯಾಪಿ ಶಿವರಾತ್ರಿ. ಇಟ್ಲಲ್ಲಿ ಪುನಃ ಈ ಜೋಳ ತಿನ್ನಲಿಕ್ಕೆ ಬಂದೆ. ಅಂದರೆ ಮತ್ತೆ ನೆಕ್ಸ್ಟ್ ಇನ್ನೂ ಸಹ ಉಂಟು ಪ್ಯಾಕಿಂಗ್ ಕೆಲಸ. ಹಾಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಶಿವಾಯ, ಓಂ ನಮಃ ಓಂ ನಮಃ ಶಿವಾಯ, 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 ದೇವರೇ ಝೂಮ್ ಓಂ ನಮಃ ಶಿವಾಯ, ಓಂ ಶಿವಾಯ, ಓಂ ನಾಯ.
ಈಗ ಸೆಲ್ಫಿ ಟೈಮ್. ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಹಾಗೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.